movement right here. You just be vibing, reaching for something within you. I know you feel this movement right here. You just be vibing, reaching for. ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಕೇರಳಕ್ಕೆ ಟ್ರಾವೆಲ್ ಹೊಡೆದು ಕೇರಳದಲ್ಲಿ ವಯನಾಡು ಜಿಲ್ಲೆಯಲ್ಲಿ ಒಂದು ಹಿಲ್ ಸ್ಟೇಷನ್ ಉಂಟು. ಆ ಹಿಲ್ ಸ್ಟೇಷನ್ ಹೆಸರು ಚೆಂಬ್ರಾ ಹಿಲ್ ಸ್ಟೇಷನ್ ಅಂತ ಹೇಳ್ತಾರೆ. ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋದು ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್, ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು. ಕ್ಲೈಮೇಟ್ ನೋಡ್ಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ. ಹಾಗೆ ಉಂಟು, ನೀಲಿ ಉಂಟು. ನಾನು ತೋರಿಸ್ತೇನೆ ನೋಡಿ, ಒಳ್ಳೆ ರೀತಿಯಲ್ಲಿ ಉಂಟು. ಇವತ್ತು ನಾವು ಚೆಂಬ್ರಾ ಪೀಕ್ ಟ್ರಾವೆಲಿಂಗ್ ಮಾಡುವ. ಬನ್ನಿ, ಅಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ. ಬನ್ನಿ ಫ್ರೆಂಡ್ಸ್. ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ಇವತ್ತು ಮಳೆ ಇಲ್ಲ, ಸಂಜೆ ಹೊತ್ತು ಮಳೆ ಬರ್ಬೋದು. ನಮ್ಮೊಟ್ಟಿಗೆ ಜೂಲಿ ಸಹ ಬಂತು. ಜೂಲಿ ಸಹ ಬಂತು, ನಮ್ಮ ಮನೆಯ ಜೂಲಿ. ಅಲ್ಲಿಂದ ಪಕ್ಷಿಯ ಗೂಡು ನೋಡಿದ್ದೇನೆ, ನಿಮಗೆ ತೋರಿಸ್ತೇನೆ. ಇಲ್ಲಿ ಉಂಟು, ಕಾಣಲತ್ತಿಲ್ಲ, ಬೇಡ ಹೋಗುವ. ಚೆಂಬ್ರಾ ಪೀಕ್ ಎಲ್ಲಿ ಇರುವುದು? ಕೇರಳದ ವಯನಾಡು ಜಿಲ್ಲೆಯಲ್ಲಿ ಇರುವ ಒಂದು ಪೀಕ್. ಸೂಪರ್ ವೈಬ್ ಇರೋ ಪ್ಲೇಸ್. ಇದು ವಯನಾಡು ಜಿಲ್ಲೆಯಲ್ಲಿ ಅತಿ ಎತ್ತರವಾದ ಒಂದು ಶಿಖರ ಅಂತ ಹೇಳ್ತಾರೆ. ಇದು ಕೇರಳದ ಫೇಮಸ್ ಆಗಿರೋ ಒಂದು ಟ್ರಕ್ಕಿಂಗ್ ಪ್ಲೇಸ್. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು ಹೇಳ್ಬೇಕಾದ್ರೆ 2100 ಮೀಟರ್ ಎತ್ತರದಲ್ಲಿ ಉಂಟು ಈ ಒಂದು ಪ್ಲೇಸ್. ಈ ಚೆಂಬ್ರಾ ಪೀಕ್ ಅಂತ ಎಲ್ಲ ಫೇಮಸ್ ಆಗಿರೋ ಪ್ಲೇಸ್. ನೀವು ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಮತ್ತೊಂದು ಹೇಳ್ಬೇಕಾದ್ರೆ ಈ ಚೆಂಬ್ರಾ ಪೀಕ್ ವಯನಾಡಿಂದ 35 ಕಿಲೋಮೀಟರ್ ಇರುವುದು. ವಯನಾಡು ಜಿಲ್ಲೆಯಲ್ಲಿ ಮೇಪಾಡಿ ಎಂಬ ಒಂದು ಪ್ಲೇಸ್ ಉಂಟು, ಅಲ್ಲಿಗೆ ಹತ್ತಿರ ಇರುವುದು ಈ ಒಂದು ಪ್ಲೇಸ್ ಚೆಂಬ್ರಾ ಪೀಕ್. ಚೆಂಬ್ರಾ ಪೀಕ್ಗೆ ಯಾವ ರೀತಿಯಲ್ಲಿ ರೀಚ್ ಆಗಬೇಕು? ನೀವು ವಯನಾಡಿಗೆ ಬಂದು ವಯನಾಡಿನಿಂದ ಬಸ್ ಮಾಡಿಕೊಂಡು ಕಲ್ಪೆಟ್ಟ ಅಥವಾ ಮೇಪಾಡಿ ಎಂಬ ಸ್ಥಳ ಉಂಟು, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಜೀಪ್ ಅಥವಾ ರಿಕ್ಷಾ ತಗೊಂಡು ಬಾಡಿಗೆ ಮಾಡಿಕೊಂಡು ಅಲ್ಲಿಂದ ಹೋಗಬೇಕು. ಇಲ್ಲದ್ರೆ ಪ್ರೈವೇಟ್ ಗಾಡಿ ಇದ್ರೆ ಅಲ್ಲಿಗೆ ಹೋಗ್ಬೋದು, ಎಲ್ಲರೂ ಹೋಗ್ಬೋದು. ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತದೆ? ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗಿ ಸಂಜೆ 5 ಗಂಟೆವರೆಗೆ ಉಂಟು. ಮತ್ತೊಂದು ವಿಷಯ ಉಂಟು, ಒಂದು ದಿನದಲ್ಲಿ 200 ಜನರಿಗೆ ಮಾತ್ರ, ಇಲ್ಲಿ ಮೊದಲು ಬಂದ 200 ಜನರಿಗೆ ಮಾತ್ರ ಇಲ್ಲಿ ಟ್ರಕ್ಕಿಂಗ್ ಇರುವುದು, ಇಲ್ಲದ್ರೆ ಟ್ರಕ್ಕಿಂಗ್ ಇಲ್ಲ. ಚೆಂಬ್ರಾ ಪೀಕ್ ಎಷ್ಟು ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು? 7 ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು. ಎಷ್ಟು ಗಂಟೆ ಬೇಕು? 6 ಗಂಟೆ ಬೇಕು. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗಿ ಸಂಜೆ 5 ಗಂಟೆವರೆಗೆ ಉಂಟು. ಮತ್ತೊಂದು ವಿಷಯ ಹೇಳ್ಬೇಕಾದ್ರೆ 7 ಗಂಟೆಯಿಂದ 2 ಗಂಟೆ ಅದರ ಮೊದಲು ಯಾರು 200 ಜನ ಬರ್ತಾರೆ ಒಂದು ದಿನದಲ್ಲಿ, ಅವರಿಗೆ ಮಾತ್ರ ಇಲ್ಲಿ ಟ್ರಕ್ಕಿಂಗ್ ಇರುವುದು. ಮತ್ತೊಂದು ವಿಷಯ ಹೇಳ್ಬೇಕಾದ್ರೆ ಇಲ್ಲಿ ಒಳ್ಳೆ ವೈಬಿರೋ ಪ್ಲೇಸ್. ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೆಯದು? ಡಿಸೆಂಬರ್ ಇಂದ ಫೆಬ್ರವರಿ ತನಕ ಹೋದ್ರೆ ಒಳ್ಳೆಯದು. ಆ ಕಾಲದಲ್ಲಿ ಚಳಿಗಾಲ ಅಲ್ಲ, ಆ ಟೈಮಲ್ಲಿ ಹೋದ್ರೆ ಒಳ್ಳೆಯದು. ಈ ಪ್ಲೇಸಿಗೆ, ಈ ಒಂದು ಚೆಂಬ್ರಾ ಪೀಕ್ ಎಂಬ ಒಂದು ಪ್ಲೇಸಿಗೆ. ಇದು ವಯನಾಡಿನ ಅತಿ ಎತ್ತರವಾದ ಶಿಖರವಾಗಿದೆ, ಒಳ್ಳೆ ಫೇಮಸ್ ಆಗಿರೋ ಒಂದು ಶಿಖರವಾಗಿದೆ. ಚೆಂಬ್ರಾ ಪೀಕ್ ಟ್ರಕ್ಕಿಂಗಿನ ಎಂಡಿಂಗ್ ಪಾಯಿಂಟ್ ಇಲ್ಲಿ ನಡೆದುಕೊಂಡು ಹೋಗುವಾಗ ಎಂಡಿಂಗ್ ಪಾಯಿಂಟ್ ಅಲ್ಲಿ ಒಂದು ಲವ್ ಶೇಪಿನ, ಒಂದು ಆರ್ಟ್ ಶೇಪಿನ, ಒಂದು ಲವ್ ಚಿಹ್ನೆಯ ಒಂದು ಲೇಕ್ ಉಂಟು. ಅದು ನೋಡ್ಲಿಕ್ಕೆ ಸೂಪರ್ ವೈಬ್ ಅಂತ. ಈ ವಯನಾಡು ನೋಡ್ಲಿಕ್ಕೆ ಸೂಪರ್, ಇದನ್ನು ನೋಡ್ಲಿಕ್ಕೆ ಅದಕ್ಕಿಂತ ಸೂಪರ್ ಅಂತೆ, ಸೂಪರ್ ಅಂತೆ. ಓದೋರಿದ್ರೆ ಒಮ್ಮೆ ಕಮೆಂಟ್ ರೀತಿಯಲ್ಲಿ ಹೇಳಿ ಯಾವ ರೀತಿಯಲ್ಲಿ ಉಂಟಂತ.
ಇವಾಗ ನಾವು ಮೈನ್ ಪಾಯಿಂಟ್ಗೆ ಬರುವ ಟಿಕೆಟ್ ಪ್ರೈಸ್. ನೀವು ಬರುವಾಗ ನಿಮ್ಮ ID ಕಾರ್ಡ್ ಅನ್ನು ತೆಗೆದುಕೊಂಡು ಬರಬೇಕು. ಟಿಕೆಟ್ ಪ್ರೈಸ್ ಎಷ್ಟು? ಒಬ್ಬನಿಗೆ 50 ರೂಪಾಯಿ, ಸ್ಟೂಡೆಂಟ್ ಆದ್ರೆ 15 ರೂಪಾಯಿ. ಟ್ರಕ್ಕಿಂಗ್ ಚಾರ್ಜ್ ಎಷ್ಟು? ಎಲ್ಲರಿಗೆ 10 ಜನ ಟ್ರಕ್ಕಿಂಗ್, ಒಂದು ಟೀಮ್ಗೆ 10 ಜನ, ಒಂದು ಗ್ರೂಪ್ ಅಲ್ಲಿ 10 ಜನ, ಅವರಿಗೆ ಟೋಟಲ್ ಇಂಡಿಯನ್ಸ್ಗೆ ಆದ್ರೆ 750 ರೂಪಾಯಿ, ಫಾರಿನರ್ ಆದ್ರೆ 5 ಜನಕ್ಕೆ 1500 ರೂಪಾಯಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಗಿಡ್ತಾನ ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ. ಇವತ್ತಿನ ಜಾಗಕ್ಕೆ ನೀವು ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಇಲ್ಲಿ ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ಚಿಕ್ಕದಾದ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್. ಈಗ ಇವತ್ತು ದೀಪಾವಳಿ ಎಲ್ಲ ಬಂತು. ದೀಪಾವಳಿ ಬರುವಾಗ ನೀವು ಜಾಗ್ರತೆ ಮಾಡ್ಕೊಳ್ಳಿ, ಪಟಾಕಿ ಎಲ್ಲ ಓಡಿಸುವಾಗ ಜಾಗ್ರತೆ ಮಾಡ್ಕೊಳ್ಳಿ. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್. ಬೈ ಬೈ.